ಇತ್ತೀಚೆಗಂತೂ ರೈಲ್ವೆ ಕಂಪಾರ್ಟ್ಮೆಂಟ್ನಲ್ಲಿ ಕಿಟಕಿಯ ಹತ್ತಿರ ಕೂತು ಫೋನಿನಲ್ಲಿ ಮಾತನಾಡುತ್ತಿದ್ದರೆ ಫೋನನ್ನ ದೋಚಿಕೊಂಡು ಓಡುವವರ ಸಂಖ್ಯೆ ಜಾಸ್ತಿಯಾಗಿದೆ. ಇದರಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಕೂಡ ಶಾಮೀಲಾಗಿದ್ದಾರೆ ಎಂದರೆ ನೀವು ನಂಬಲೇಬೇಕು. ಇಂಥದೇ ಒಂದು ಘಟನೆ ಇತ್ತೀಚೆಗೆ ಬೆಂಗಳೂರು ಸಮೀಪ ಇರುವ ಕೆಂಗೇರಿ ರೈಲ್ವೆ ನಿಲ್ದಾಣದಲ್ಲಿ ಕೂಡ ನಡೆದಿದೆ. ಮೈಸೂರಿನಿಂದ ಬರುವಾಗ ಕೆಂಗೇರಿಯಲ್ಲಿ ಸ್ಟಾಪ್ ಆದಂತಹ ಲೋಕಲ್ ಟ್ರೈನ್ ನಲ್ಲಿ ಪ್ರಯಾಣಿಸುತ್ತಿದ್ದ ನರೇಶ್ ರೆಡ್ಡಿ ಎನ್ನುವ ವ್ಯಕ್ತಿಯು ಕಿಟಕಿಯ ಪಕ್ಕ ಕುಳಿತು ತನ್ನ ಹೆಂಡತಿಯ ಜೊತೆ ಮಾತನಾಡುತ್ತಿದ್ದ. ಇದ್ದಕ್ಕಿದ್ದ ಹಾಗೆ ಒಬ್ಬ ಹೆಂಗಸು ನರೇಶ್ ರೆಡ್ಡಿಯ ಫೋನ್ ಅನ್ನ ಕಿತ್ತುಕೊಂಡು ಇನ್ನೊಂದು ಪಕ್ಕದ ಟ್ರೈನಿನಲ್ಲಿ ಹತ್ತಿ ನಾಪತ್ತೆಯಾಗಿದ್ದಾಳೆ. ಪೊಲೀಸರಿಗೆ ಈ ವಿಷಯ ತಿಳಿಸಿದರೆ ಸುಖ ಸುಮ್ಮನೆ ನಾಮಕೆ ವಾಸ್ತೆ ಒಂದು ಕಂಪ್ಲೇಂಟ್ ಅನ್ನ ಬರೆದು ಸಿಕ್ಕರೆ ಕೊಡುತ್ತೇವೆ ಅಂತ ಸಮಾಧಾನ ಮಾಡಿ ನರೇಶ್ ರೆಡ್ಡಿಗೆ ಕಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ರೈಲ್ವೆಯ ಬಾಗಿಲು ಬಳಿ, ರೈಲ್ವೆ ಕಿಟಕಿಯ ಬಳಿ ಆದಷ್ಟು ನೀವು ನಿಮ್ಮ ಮೊಬೈಲ್ಗಳನ್ನ ಹಿಡಿದು ಮಾತನಾಡುವುದನ್ನ ಆದಷ್ಟು ಕಡಿಮೆ ಮಾಡಬೇಕು. ಇಲ್ಲವಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಇವತ್ತು ಈ ರೀತಿ ಮೊಬೈಲ್ ಸ್ನ್ಯಾಚಿಂಗ್ ತುಂಬಾನೇ ಜಾಸ್ತಿ ಆಗಿದೆ. ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಇನ್ನೂ ಅಚ್ಚರಿಯ ಸಂಗತಿ. ಹಾಗೆಯೇ ಬಲ್ಲ ಮೂಲಗಳ ಪ್ರಕಾರ ಇದರಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಎನ್ನುವ ಒಂದು ಭಯಾನಕ ಮಾಹಿತಿ ಜಾಸ್ತಿ ಕೇಳಿ ಬರುತ್ತಿದೆ. ಬೇಲಿಯ ಎದ್ದು ಹೊಲ ಮೈದಂತೆ ಕದೀಮರನ್ನ ಸದೆ ಬೆಳೆಯಬೇಕಾದ ರೈಲ್ವೆ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಕಳ್ಳನೊಂದಿಗೆ ಶಾಮೀಲಾಗಿ ರೈಲುಗಳಲ್ಲಿ ಕಳ್ಳತನವನ್ನ ಎಸೆಯುತ್ತಿದ್ದ ಜಾಲವನ್ನ ಬೆಂಗಳೂರು ದಂಡು ರೈಲ್ವೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚಿಕ್ಕಬಳ್ಳಾಪುರ ರೈಲ್ವೆ ಹೊರವಲಯದ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿರುವ ಸಿದ್ದರಾಮ ರೆಡ್ಡಿ ಹಾಗೂ ಕದೀಮ ಸಾಬಣ್ಣ ಎಂಬುವರನ್ನ ಕಂಟೋನ್ಮೆಂಟ್ ರೈಲ್ವೆ ಪೊಲೀಸರು ಬಂಧಿಸಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ. 2011 ಬ್ಯಾಚರ ಸಿಬ್ಬಂದಿಯಾಗಿದ್ದ ಸಿದ್ದರಾಮ ರೆಡ್ಡಿ ರೈಲ್ವೆ ಹೆಡ್ ಕಾನ್ಸ್ಟೇಬಲ್ ಆಗಿ ರಾಯಚೂರಿನಲ್ಲಿ ಸೇವೆಯನ್ನ ಸೇರಿದ್ದ. ಸಾಬಣ್ಣ ಸಹ ರಾಯಚೂರ ಮೂಲದವನಾಗಿದ್ದ. ಇಬ್ಬರು ಪರಿಚಯವಾಗಿತ್ತು. ಕಾಲಕ್ರಮೇಣ ಹೆಡ್ ಕಾನ್ಸ್ಟೇಬಲ್ ಆಗಿ ಬಡ್ತಿ ಪಡೆದ ಸಿದ್ದರಾಮ ಬೆಂಗಳೂರು ನಗರಕ್ಕೆ ವರ್ಗಾವಣೆಯನ್ನ ದುಡ್ಡು ಕೊಟ್ಟು ಮಾಡಿಸಿಕೊಂಡಿದ್ದ. ಮತ್ತೊಂದೆಡೆ ಸಾಬಣ್ಣ ಬೆಂಗಳೂರಿನ ಚಿಕ್ಕಬಾಣಾವರ ಬಳಿ ಮನೆ ಮಾಡಿಕೊಂಡಿದ್ದ. ಈ ಮಧ್ಯೆ ಇಬ್ಬರ ನಡುವೆ ಸಂಪರ್ಕ ಬೆಸೆದುಕೊಂಡಿದೆ. ಹೆಚ್ಚಾಗಿ ಸಾಬಣ್ಣ ಎಲ್ಲಿ ಹೆಡ್ ಕಾನ್ಸ್ಟೇಬಲ್ ಸಿದ್ದರಾಮಯ್ಯ ಡ್ಯೂಟಿ ಇರುತ್ತಿತ್ತೋ ಅದೇ ರೈಲ್ವೆ ಟ್ರೈನ್ ನಲ್ಲಿ ಅವನ ಕಳ್ಳತನವನ್ನ ಮಾಡುತ್ತಿದ್ದ. ಕದ್ದ ಸಾಮಾನುಗಳನ್ನ ಹೆಚ್ಚಾಗಿ ಸಾಬಣ್ಣ ಸಿದ್ದರಾಮಯ್ಯನಿಗೆ ಕೊಡುತ್ತಿದ್ದ. ಇದರಿಂದ ಪ್ರಯಾಣಿಕರಿಗೆ ಕಾನ್ಸ್ಟೇಬಲ್ ಮೇಲೆ ಯಾವುದೇ ರೀತಿಯ ಅನುಮಾನ ಕೂಡ ಬರುತ್ತಿರಲಿಲ್ಲ. ಸಿದ್ದರಾಮಯ್ಯ ಕಾನ್ಸ್ಟೇಬಲ್ ಆಗಿದ್ದರಿಂದ ಕದ್ದ ಮಾಲನ್ನ ಹುಡುಕಿ ಕೊಡುತ್ತೇನೆ ಎಂದು ಪ್ರಯಾಣಿಕರಿಗೆ ಹೇಳುತ್ತಿದ್ದ. ಹಾಗೂ ಸುಖ ಸುಮ್ಮನೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಬರೆದುಕೊಳ್ಳುತ್ತಿದ್ದ. ಹೀಗೆ ಪ್ರಯಾಣಿಕರು ತಮ್ಮ ಕಳುವಾಗಿದ್ದ ವಸ್ತುಗಳು ಸಿಗುತ್ತದೆ ಎಂದು ನಂಬುತ್ತಿದ್ದರು. ಈ ರೀತಿ ಈ ಇಬ್ಬರು ಹಲವಾರು ಕಳ್ಳತನದಲ್ಲಿ ಭಾಗಿಯಾಗಿದ್ದರು. ಕಳೆದ ಆಗಸ್ಟ್ 23ರಂದು ತ್ರಿಶೂರಿನಿಂದ ನಗರದ ಬೈಯಪ್ಪನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣಕ್ಕೆ ಬಂದಿದ್ದ ರೈಲಿನಲ್ಲಿ ನಿದ್ದೆಯ ಮಂಪರಿನಲ್ಲಿರುವಾಗಲೇ ಪ್ರಯಾಣಿಕರೊಬ್ಬರ ಬ್ಯಾಗ್ನಲ್ಲಿ ಬರೋಬ್ಬರಿ 168 ಗ್ರಾಂ ಚಿನ್ನ, 2 ಮೊಬೈಲ್ ಕಸಿದು ಸಾಬಣ್ಣ ಪರಾರಿಯಾಗಿದ್ದ. ಆದರೆ ದುರಾದೃಷ್ಟ ಅವತ್ತು ಕಾನ್ಸ್ಟೇಬಲ್ ಸಿದ್ದರಾಮಯ್ಯ ಇರಲಿಲ್ಲ, ಬೇರೊಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ದ. ಇದೇ ಕಾರಣ ಸಾಬಣ್ಣ ಅವತ್ತು ಸಿಕ್ಕಿ ಹಾಕಿಕೊಂಡಿದ್ದಾನೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣ ಇನ್ಸ್ಪೆಕ್ಟರ್ ಎಂಜಿ ನಟರಾಜ್ ನೇತೃತ್ವದ ತಂಡ ತನಿಖೆಯನ್ನ ಕೈಗೊಂಡಿತ್ತು. ಕೆಆರ್ಪುರಂ ರೈಲ್ವೆ ನಿಲ್ದಾಣ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಸಾಬಣ್ಣನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸಾಬಣ್ಣ ಕಳ್ಳತನದ ಕೃತ್ಯವನ್ನ ಸಂಪೂರ್ಣವಾಗಿ ಬಾಯ್ಬಿಟ್ಟಿದ್ದಾನೆ. ಕೃತ್ಯದಲ್ಲಿ ಹೆಡ್ ಕಾನ್ಸ್ಟೇಬಲ್ ಸಿದ್ದರಾಮಯ್ಯ ಭಾಗಿಯಾಗಿರುವ ಬಗ್ಗೆನೂ ಬಾಯ್ಬಿಟ್ಟಿದ್ದಾನೆ. ವಿಚಾರಣೆ ವೇಳೆ ಆರೋಪಿಯು ಹೆಡ್ ಕಾನ್ಸ್ಟೇಬಲ್ ಹೆಸರು ಉಲ್ಲೇಖಿಸಿದ ಹಿನ್ನೆಲೆಯಲ್ಲಿ ಸಿದ್ದರಾಮನನ್ನ ವಶಪಡೆದು ಪ್ರಶ್ನಿಸಿದಾಗ ಕೃತ್ಯ ಎಸಗಿದುದನ್ನ ಒಪ್ಪಿಕೊಂಡಿದ್ದಾನೆ. ಆರೋಪಿ ಸಾಬಣ್ಣ ರಾಯಚೂರು ಮಾತ್ರವಲ್ಲದೆ ನಗರದ 4 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಂಬುದು ಆಮೇಲೆ ಗೊತ್ತಾಗಿದೆ. ಕಳ್ಳತನ ಮಾಡಿ ಹಣ ಸಮನಾಗಿ ಹಂಚಿಕೊಳ್ಳುತ್ತಿದ್ದರು. ಕೆಆರ್ಪುರ, ಯಶವಂತಪುರ, ಬಾಣಸವಾಡಿ, ಚಿಕ್ಕಬಾಣಾವರ, ಯಲಹಂಕ ಹಾಗೂ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಬೆಳಗಿನ ಅವಧಿಯಲ್ಲಿ ಪ್ರಯಾಣಿಕರು ನಿದ್ದೆ ಮಂಪರಿನಲ್ಲಿ ಇರುವಾಗಲೇ ನಗದು ನಾಣ್ಯ ಇರುವ ಬ್ಯಾಗ್ ಅನ್ನ ದೋಚುತ್ತಿದ್ದರು. ಕದ್ದ ಹಣವನ್ನ ಹೆಡ್ ಕಾನ್ಸ್ಟೇಬಲ್ ನೊಂದಿಗೆ ಸಾಬಣ್ಣ ಹಂಚಿಕೊಳ್ಳುತ್ತಿದ್ದ. ಬ್ಯಾಗ್ ನಲ್ಲಿ ಲ್ಯಾಪ್ಟಾಪ್, ಮೊಬೈಲ್ ಸೇರಿದಂತೆ ಎಲ್ಲವನ್ನ ಎತ್ತಿಕೊಂಡು ಬ್ಯಾಗ್ ಅನ್ನ ಗಿಡ ಗಂಟೆಯಲ್ಲಿ ಬಿಸಾಕುತ್ತಿದ್ದರು. ಸಾಲ ತೀರಿಸಲು ಇಬ್ಬರು ಈ ಅಪರಾಧವನ್ನ ಮಾಡುತ್ತಿದ್ದರು ಎಂದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಇವರಿಗೆ ಜೂಜಾಟ, ಗಾಂಜಾ, ಕುಡಿತದ ಚಟಗಳು ಕೂಡ ಇದ್ದವೆಂದು ಗೊತ್ತಾಗಿದೆ. ಬಂಧನ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಸಿದ್ದರಾಮಯ್ಯನನ್ನ ಈಗ ಅಮಾನತು ಕೂಡ ಮಾಡಲಾಗಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಯಾವುದಾದರೂ ಲಗೇಜು ಅಥವಾ ಬ್ಯಾಗು ಕಳ್ಳತನವಾದರೆ ಅದಕ್ಕೆ ರೈಲ್ವೆ ಇಲಾಖೆಯೇ ಹೊಣೆಯಾಗಿದೆ. ಇನ್ನು ಸಂತ್ರಸ್ತ ಪ್ರಯಾಣಿಕರಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಎಂದು ಇತ್ತೀಚೆಗೆ ಚಂಡೀಗಢ ರಾಜ್ಯ ಗ್ರಾಹಕ ಆಯೋಗವು ಮಹತ್ವದ ತೀರ್ಪನ್ನ ಹೊರಪಡಿಸಿದೆ.
ಪ್ರಯಾಣಿಕರು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಲಗೇಜ್ ಹೋಗುತ್ತದೆ ಎನ್ನುವ ಆತಂಕದಿಂದಲೇ ಪ್ರಯಾಣವನ್ನ ಮಾಡುತ್ತಿರುತ್ತಾರೆ. ಪ್ರಯಾಣಿಸುವಾಗ ಬೆಲೆ ಬಾಳುವ ವಸ್ತುಗಳನ್ನು ಮೈ ಮೇಲೆ ಹಾಕಿಕೊಂಡು ಹೋಗುವುದಿಲ್ಲ. ಒಂದು ವೇಳೆ ರೈಲಿನಲ್ಲಿ ಲಗೇಜು ಅಥವಾ ಮೈಮೇಲಿನ ಆಭರಣಗಳು ಕಳ್ಳತನವಾದರೆ ಅದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದರೂ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಯಾವತ್ತಿಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಿಮ್ಮ ಲಗೇಜಿಗೆ ನೀವೇ ಜವಾಬ್ದಾರರು, ನಾವೇನು ಮಾಡಲು ಸಾಧ್ಯವಿಲ್ಲ ಎಂದು ಕೈ ತೊಳೆದುಕೊಳ್ಳುತ್ತಿದ್ದರು. ಆದರೆ ಈಗ ಚಂಡೀಗಢ ಗ್ರಾಹಕ ನ್ಯಾಯಾಲಯ ಆದೇಶದಿಂದ ರೈಲ್ವೆ ಇಲಾಖೆ ಕೂಡ ಬೆಚ್ಚಿ ಬಿದ್ದಿದೆ. ರೈಲಿನಲ್ಲಿ ಅದರಲ್ಲೂ ಎಸಿ ಕಾದಿರಿಸಿದ ಕಂಪಾರ್ಟ್ಮೆಂಟ್ ನಲ್ಲಿ ಪ್ರಯಾಣಿಕರ ಲಗೇಜ್ ಕಳ್ಳತನವಾದರೆ ಪ್ರಯಾಣಿಕರ ಕದ್ದ ಲಗೇಜ್ಗೆ ಇಲಾಖೆಯೇ ಪರಿಹಾರ ನೀಡಬೇಕೆಂದು ಮಹತ್ವದ ಆದೇಶವೊಂದನ್ನ ಈಗ ನೀಡಿದೆ. ಈ ಮೂಲಕ ಗ್ರಾಹಕರಿಗೆ ರೈಲ್ವೆ ಇಲಾಖೆಯು 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಕೂಡ ಆದೇಶಿಸಿದೆ. ಚಂಡೀಗಢನ ಸೆಕ್ಟರ್ 28ರ ನಿವಾಸಿ ರಣಬೀರ್ ಎಂಬುವರು ದೂರಿನ ಆಧಾರ ಮೇರೆಗೆ ಗ್ರಾಹಕ ನ್ಯಾಯಾಲಯವು ಈ ಆದೇಶವನ್ನ ನೀಡಿದೆ. ಚಂಡೀಗಢ ನಿವಾಸಿ ತನ್ನ ಕುಟುಂಬದೊಂದಿಗೆ ಚಂಡೀಗಢದಿಂದ ದೆಹಲಿಗೆ ಹೋಗುತ್ತಿದ್ದರು. ಈ ವೇಳೆ ಅಂಬಾಲಾ ರೈಲ್ವೆ ನಿಲ್ದಾಣದಲ್ಲಿ ಅವರ ಪತ್ನಿಯ ಪರ್ಸ್ ಅನ್ನು ವ್ಯಕ್ತಿಯೊಬ್ಬ ಕಿತ್ತುಕೊಂಡು ಪರಾರಿಯಾಗಿದ್ದಾನೆ. ಪರ್ಸ್ ನಲ್ಲಿ ಹಣ ಮತ್ತು ಬೆಲೆ ಬಾಳುವ ವಸ್ತುಗಳಿದ್ದವು. ಈ ಬಗ್ಗೆ ಪರ್ಸ್ ಪತ್ತೆ ಮಾಡಿಕೊಡುವಂತೆ ಮನವಿ ಮಾಡಿದರೂ ರೈಲ್ವೆ ಪೊಲೀಸರು ಯಾವತ್ತಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಹೀಗಾಗಿ ರಣಬೀರ್ ರೈಲ್ವೆ ಇಲಾಖೆಯ ವಿರುದ್ಧ ಜಿಲ್ಲಾ ಗ್ರಾಹಕ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸಿದ್ದರು. ಚಂಡೀಗಢನಿಂದ ದೆಹಲಿಗೆ ಹೋಗಲು ರಣಬೀರ್ ಅವರು ರೈಲ್ವೆ ವೆಬ್ಸೈಟ್ ನಿಂದ ಗೋವಾ ಸಂಪರ್ಕ್ ಕ್ರಾಂತಿ ರೈಲಿನಲ್ಲಿ ಎಸಿ ಟಿಕೆಟ್ ಅನ್ನ ರಿಸರ್ವ್ ಮಾಡಿದ್ದರು. ಇನ್ನು ರೈಲು ನವೆಂಬರ್ 5, 2022ರಂದು ಚಂಡೀಗಢದಿಂದ ಹೊರಟಾಗ ಎಸಿ ರೈಲ್ವೆ ರಿಸರ್ವ್ ಕೋಚ್ ನಲ್ಲಿ ಕೆಲವು ಅನುಮಾನಾಸ್ಪದ ಜನರು ತಿರುಗಾಡುವುದನ್ನ ನೋಡಿದ್ದಾರೆ. ಈ ವಿಷಯವನ್ನ ಅವರು ಟಿಟಿಗೆ ಕೂಡ ತಿಳಿಸಿದ್ದಾರೆ. ಆದರೆ ಟಿಟಿ ಆಗಲಿ ಅಥವಾ ರೈಲ್ವೆ ರಿಸರ್ವ್ ಪೊಲೀಸ್ ಆಗಲಿ ಈ ಮಾತಿಗೆ ಕಿವಿಗೊಡಲಿಲ್ಲ. ಆದರೆ ಈ ರೈಲು ಅಂಬಾಲಾ ರೈಲ್ವೆ ನಿಲ್ದಾಣಕ್ಕೆ ಬಂದ ಕೂಡಲೇ ಶಂಕಿತ ವ್ಯಕ್ತಿಯೊಬ್ಬ ತನ್ನ ಪತ್ನಿಯ ಪರ್ಸ್ ಅನ್ನ ಕಸಿದುಕೊಂಡು ಚಲಿಸುತ್ತಿದ್ದ ರೈಲಿನಿಂದ ಜಿಗಿದಿದ್ದಾನೆ ಎಂದು ದೂರು ದಾಖಲಿಸಿದ್ದರು. ಇನ್ನು ರೈಲ್ವೆ ಇಲಾಖೆಗೆ ತರಾಟೆಗೆ ತೆಗೆದುಕೊಂಡ ಗ್ರಾಹಕ ಆಯೋಗವು ರೈಲಿನಲ್ಲಿರುವ ಪ್ರಯಾಣಿಕರು ಮತ್ತು ಸರಕುಗಳ ಸುರಕ್ಷತೆಯನ್ನು ರೈಲ್ವೆ ಹೊಂದಿದೆ ಎಂದು ಹೇಳಿದ್ದಾರೆ. ಇನ್ನು ರಣಬೀರ್ ಅವರ ಪತ್ನಿಯಿಂದ ಕಿತ್ತುಕೊಂಡ ವಸ್ತುಗಳಿಗೆ ಪರ್ಯಾಯವಾಗಿ 1.8 ಲಕ್ಷ ರೂಪಾಯಿ ಹಣವನ್ನ ಪಾವತಿಸಬೇಕು. ಜೊತೆಗೆ ಅವರಿಗೆ ಪರಿಹಾರವಾಗಿ 50,000 ರೂಪಾಯಿಗಳು ಕೂಡ ಕೊಡಬೇಕೆಂದು ರೈಲ್ವೆ ಇಲಾಖೆಗೆ ಗ್ರಾಹಕ ರಕ್ಷಣಾ ಆಯೋಗ ಆದೇಶಿಸಿದೆ. ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ ರೈಲ್ವೆ ಪ್ರಯಾಣ ಮಾಡುವಾಗ ಆದಷ್ಟು ನಿಮ್ಮ ಸಹ ಪ್ರಯಾಣಿಕರು ಕೊಡುವಂತಹ ತಿಂಡಿ ತಿನಿಸುಗಳನ್ನ ಯೋಚನೆ ಮಾಡಿ ಸ್ವೀಕರಿಸಿ ಹಾಗೂ ಆಮೇಲೆ ದೃಢಪಡಿಸಿದ ನಂತರ ಅವುಗಳನ್ನ ತಿನ್ನಿ. ಇಲ್ಲವಾದರೆ ಇಂತಹ ತಿಂಡಿಗಳನ್ನ ತಿಂದ ಮೇಲೆ ನಿದ್ದೆ ಬರುವುದು ಅಥವಾ ನಿಮ್ಮನ್ನು ಪ್ರಜ್ಞಾಹೀನ ಮಾಡುವಂತಹ ಕೆಲವೊಂದು ವಸ್ತುಗಳನ್ನ ಆ ತಿನಿಸುಗಳಲ್ಲಿ ಬಳಸಲಾಗುತ್ತದೆ. ಅಂತಹ ತಿಂಡಿ ತಿನಿಸುಗಳನ್ನ ತಿಂದರೆ ನೀವು ಕೆಲವೇ ನಿಮಿಷದಲ್ಲಿ ಪ್ರಜ್ಞಾಹೀನರಾಗುತ್ತೀರಾ ಹಾಗೂ ನಿದ್ದೆಗೆ ಜಾರುತ್ತೀರಾ. ಇದನ್ನೇ ಬಳಸಿಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ನಿಮ್ಮ ಬಳಿ ಇರುವಂತಹ ಮೊಬೈಲ್ಗಳು, ಪರ್ಸ್ಗಳು, ದುಡ್ಡು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನ, ಆಭರಣಗಳನ್ನ ಎತ್ತಿಕೊಂಡು ಪರಾರಿಯಾಗಿದ್ದಾರೆ. ನಿಮಗೆ ಪ್ರಜ್ಞೆ ಬಂದಾಗ ಅವರು ನಿಮ್ಮ ಮುಂದೆ ಇರುವುದಿಲ್ಲ. ಎಲ್ಲದಕ್ಕೂ ಪೊಲೀಸರನ್ನ ದೂಷಿಸುವುದು ಸರಿಯಲ್ಲ. ನಮ್ಮ ಜವಾಬ್ದಾರಿಯಲ್ಲಿ ನಾವು ಕೂಡ ಇರಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಪೊಲೀಸನನ್ನ ನೇಮಕ ಮಾಡಲು ಸಾಧ್ಯವಿಲ್ಲ. ಪೊಲೀಸರು ಕೂಡ ಮನುಷ್ಯರೇ ಅನ್ನೋದನ್ನ ನಾವು ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ಮುಂದಿನ ಬಾರಿ ರೈಲ್ವೆಯಲ್ಲಿ ಪ್ರಯಾಣ ಮಾಡುವಾಗ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟು ದಯವಿಟ್ಟು ಪ್ರಯಾಣ ಮಾಡಿ ಹಾಗೂ ನಿಮ್ಮ ಜರ್ನಿ ಸೇಫ್ ಆಗಿರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಮಾಹಿತಿಯುಕ್ತ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.